ಕೇವಲ ನಾಮಫಲಕ ಅಳವಡಿಕೆಯಿಂದ ಅಭಿವೃದ್ಧಿಯಾಗುವುದಿಲ್ಲ. ಇದರೊಂದಿಗೆ ನಗರಸಭೆಗೆ ಹೊಸದಾಗಿ ಸೇರ್ಪಡೆಗೊಂಡ ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸುವುದು ಹಾಗೂ ನಗರ ವ್ಯಾಪ್ತಿಗೆ 24 ಗಂಟೆಗಳ ವಿದ್ಯುತ್ ಹಾಗೂ ಕುಡಿಯುವ ನೀರು ವಿತರಣೆ ಮಾಡುವ ಕೆಲಸವಾಗಬೇಕು ಎಂದು ಶಾಸಕ ಸಂಜೀವ ಮಠಂದೂರು ಅವರು ಹೇಳಿದರು. ಪುತ್ತೂರು ನಗರಸಭೆಯ ವತಿಯಿಂದ ಸುಮಾರು 8.40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿನ ಸಂಪ್ಯ ಮತ್ತು ಮೂರದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಗತ ಕಮಾನನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪುರಸಭೆಯಿಂದ ನಗರಸಭೆಗೆ ಅಪ್ಗ್ರೇಡೇಷನ್ ಆಗಿ ಒಂದಷ್ಟು ನಗರಸಭೆಯ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಾಗ ಅಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳ ಜೊತೆಯಲ್ಲಿ ಆ ನಗರ ಕೂಡ ಇಡೀ ಜಿಲ್ಲೆ ರಾಜ್ಯದಲ್ಲಿ ಗುರುತಿಸುವಂಥ ಸಂಗತಿ ಆಗಬೇಕು. ಆ ಒಂದು ಗುರುತಿಸುವಂಥ ಸಂಗತಿ ಆ ಒಂದು ಪುರ ಪ್ರವೇಶ ಆಗುವಾಗ ಆ ಪುರ ಪ್ರವೇಶದಲ್ಲಿ ಆ ಬರುವಂಥ ಜನರನ್ನು ಸ್ವಾಗತ ಮಾಡುವಂಥ ಕಮಾಂಡ್ನ ಮುಖಾಂತರ ಆರಂಭ ಆಗ್ತದೆ. ಆ ಕಮಾನು ಆ ನಗರ ಹೇಗಿದೆ ಅಂತೇಳಿ ತೋರಿಸುವಂಥ ಸಂಗತಿ ಆಗ್ತದೆ. ಆ ದೃಷ್ಟಿಯಿಂದ ಒಂದು ಅಭಿವೃದ್ಧಿಯ ನೆಗೆತಕ್ಕೆ ಇವತ್ತು ಆ ನಗರಸಭೆ ಹೋಗ್ತಾ ಇದೆ. ಮತ್ತೊಮ್ಮೆ ಆ ನಗರದ ಜನರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನಗರಸಭೆಯ ಸದಸ್ಯರು ಕೊಡುವಂಥ ಸಂಗತಿಯನ್ನು ಇವತ್ತೊಂದು ಈ ವೆಲ್ಕಮ್ ಬೋರ್ಡ್ ಮಾಡುವ ಮುಖಾಂತರ ಆಧುನಿಕತೆಯ ಜೊತೆಯಲ್ಲಿ ಇವತ್ತು ಆ ನಗರದ ಅಂದವನ್ನು ಕೂಡ ಹೆಚ್ಚಿಸಿ. ಈ ಸಂದರ್ಭ ಪುತ್ತೂರು ನಗರಸಭಾ ಅಧ್ಯಕ್ಷೆ ಜಯಂತಿ ಬಲ್ನಾಡು, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಿತಾ ಹೇಮನಾಥ ಶೆಟ್ಟಿ, ನಗರಸಭಾ ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು.